ಭಾಷೆ ಉಳಿದರೆ ಮಾತ್ರ ಸಂಸ್ಕೃತಿ ಬಾಂಧವ್ಯ ಉಳಿಯಲು ಸಾಧ್ಯ. ಈ ನಿಟ್ಟಿನಲ್ಲಿ ತಮ್ಮದೇ ಆದ ವಿಭಿನ್ನ ಸಂಸ್ಕೃತಿ, ಆಚಾರ ವಿಚಾರ, ಕಲೆಗಳನ್ನು ಉಳಿಸಿಕೊಂಡು ಬಂದಿರುವ ಅರೆಭಾಷೆಯನ್ನು ಎಲ್ಲೆಡೆ ಪಸರಿಸುವಂತಾಗಬೇಕು ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ವಿಎಸ್ ಪೊನ್ನಣ್ಣ ಅವರು ಕರೆ ನೀಡಿದ್ದಾರೆ. ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಭಾಗಮಂಡಲ ನಾಡಗೌಡ ಸಮಾಜ, ಕರಿಕೆ, ಚೇರಂಬಾಣೆ ಗೌಡ ಸಮಾಜ, ಭಾಗಮಂಡಲ ನಾಡಗೌಡ ಯುವ ಒಕ್ಕೂಟ ಮತ್ತು ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟ ಇವರ ಸಹಯೋಗದಲ್ಲಿ ಭಾಗಮಂಡಲದ ಮಾರುಕಟ್ಟೆ ಆವರಣದಲ್ಲಿ ನಡೆದ ಅರೆಭಾಷೆ ಗಡಿನಾಡ ಉತ್ಸವಕ್ಕೆ ಚಾಲನೆಯನ್ನ ನೀಡಿ ಅವರು ಮಾತನಾಡಿದರು. ಈಗಾಗಲೇ ಅರೆಭಾಷೆ ಗಡಿನಾಡ ಉತ್ಸವ 2025ರ ಈ ಒಂದು ಕಾರ್ಯಕ್ರಮಕ್ಕೆ ಆಶೀರ್ವಾದನ ಹೇಳಿಕೆ ಸ್ವಾಮೀಜಿಗ ಆಗಮಿಸ್ತವಳು. ಅವಕ್ಕೆ ಎಲ್ಲವೂ ಎದ್ದು ನಿಂತು ಅವರ ಸ್ವಾಗತಿಸಬೇಕು, ಅವರ ಬರಮಾಡಿಕೊಳ್ಳಬೇಕು ಅಂತ ಕೇಳ್ತಾವಳೆ. ಅವಕ್ಕೆ ನಮ್ಮೆಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾವಳೆ. ಅವರ ಆಶೀರ್ವಾದನ ತಕೊಂಡು ಇದನ್ನು ಈ ಅರೆಭಾಷೆಯ ಗಡಿನಾಡ ಉತ್ಸವ 2025ರ ಈ ಕಾರ್ಯಕ್ರಮಕ್ಕೆ ಅರೆಭಾಷಿಕರು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ. ಅಮರ ಸುಳ್ಯ ಇತಿಹಾಸವು ಇದಕ್ಕೆ ಸಾಕ್ಷಿಯಾಗಿದೆ. ಆ ನಿಟ್ಟಿನಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರನ್ನ ಸದಾ ಸ್ಮರಿಸುವಂತಾಗಬೇಕು. ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಸದಾನಂದ ಮಾವಚಿಯವರ ಅಧ್ಯಕ್ಷತೆಯಲ್ಲಿ ಅಕಾಡೆಮಿಯ ಚಟುವಟಿಕೆಗಳನ್ನು ಉತ್ತಮವಾಗಿ ಕೈಗೊಂಡು ಸಾಹಿತ್ಯ ಸಂಸ್ಕೃತಿ ಪರಂಪರೆಗೆ ಹೆಚ್ಚಿನ ಒತ್ತು ನೀಡಿರುವುದು ಶ್ಲಾಘನೀಯ ಎಂದರು. ಈ ಸಾಹಿತ್ಯವನ್ನು ಉಳಿಸಬೇಕಂತಲೇ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಈ ಕರ್ನಾಟಕ ಅರೆಭಾಷೆ ಸಾಹಿತ್ಯ ಅಕಾಡೆಮಿಯನ್ನು ಸ್ಥಾಪನೆ ಮಾಡಿ ಅದಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ನಮ್ಮ ಮುಂದೆ ಇಡುವಂಥ ಜವಾಬ್ದಾರಿಯನ್ನು ಕೂಡ ವಹಿಸಿದ್ದಾರೆ. ಇವತ್ತು ಮಾವಾಜಿಯವರು ನನ್ನ ಭಾಳ ಆತ್ಮೀಯ ಸ್ನೇಹಿತರು. ನಿನ್ನೆ ಕೂಡ ಬಂದಂಥ ಕೆಲವು ನಿರ್ದೇಶಕರಿಗೆ ನಾನು ಹೇಳ್ತಾ ಇದ್ದೀನಿ, ಭಾಳ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ರು. ನೋಡ್ಲಿಕ್ಕೆ ಸಂತೋಷ ಆಗ್ತದೆ. ಅವರು ಸುಳ್ಯ ಭಾಗದಿಂದ ಇರೋದರಿಂದ ನಾವೆಲ್ಲ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಮತ್ತು ಮುಖ್ಯಮಂತ್ರಿಗಳ ಹತ್ರ ಪ್ರತಿಭಟಿಸ್ತೀವಿ. ನೀವು ಕೊಡುಗೆ ಕೊಡಬೇಕಿತ್ತು, ನಮ್ಮಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅರೆಭಾಷೆ ಅವರಿದ್ದಾರೆ, ಅವ್ರಿಗೆ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ, ಕೊಡಬೇಕಾಗಿತ್ತು. ಇವತ್ತು ಕೂಡ ಕೂಗಿದೆ, ನಾನು ಕೂಡ ಅದಕ್ಕೆ ಧ್ವನಿ ಜೋಡಿಸ್ತೀನಿ. ಆದರೆ ಮಾವಾಜಿಯವರ ಕಾರ್ಯವೈಖರಿಯನ್ನು ನೋಡಿ ಬಹುಶಃ ಅವರು ಸುಳ್ಯಕ್ಕೆ ಸೇರಿದವರು ಮಾತ್ರ ಅಲ್ಲ, ನಮಗೆಲ್ಲರಿಗೂ ಕೂಡ ಸೇರಿದವರು ಅಂತ ನನಗೆ ಇವತ್ತು ಅನ್ನಿಸ್ತಾ ಇದೆ. ಎಲ್ಲ ಕಡೆ ತಲುಪ್ತಾರೆ, ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ, ಪಕ್ಷಾತೀತವಾಗಿ ಒಂದು ರೀತಿಯಾಗಿ ಎಲ್ಲರನ್ನು ಒಂದೇ ಅನ್ನೋ ರೀತಿ ಮನೋಭಾವದಿಂದ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ನಿಜವಾಗ್ಲೂ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರನ್ನು ನೋಡಿ ಬೇರೆ ಅಕಾಡೆಮಿಯವರು ಕೂಡ ಕಲ್ತ್ಕೊಳ್ಳಿ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾನು. ಆದರೆ ಸಾಹಿತ್ಯದ ಕಡೆ ಬರೀ ನಾವಿಲ್ಲಿ ಸೇರಿದಂಥವರು ಕಾರ್ಯಕ್ರಮದ ಮೂಲಕ ಮಾತುಗಳಲ್ಲಿ ಮುಗಿಸಿದ್ರೆ ಸಾಲು, ಸಾಹಿತ್ಯವನ್ನು ಉಳಿಸಲೇಬೇಕು. ನಾನು ಒಂದು ವೈಜ್ಞಾನಿಕವಾಗಿ ಬಂದಂಥ ಒಂದು ವರದಿಯನ್ನು ಗಮನಿಸಿದೆ. ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇನ್ನು 40-50 ವರ್ಷದಲ್ಲಿ ಕನ್ನಡನೇ ಮಾಯ ಆಗಿಬಿಡ್ತದೆ ಅಂತ. 6 ಕೋಟಿ ಜನ ಮಾತಾಡುವಂಥ ಭಾಷೆ, ದೊಡ್ಡ ದೊಡ್ಡ ಸಾಹಿತಿಗಳು ಕುವೆಂಪುವಿಂದ ಹಿಡಿದು ನಾವು ಮರೆಯಲಾದಂಥ ಸಾಹಿತಿಗಳನ್ನು ಕೊಟ್ಟಂಥ ಒಂದು ಭಾಷೆ ಅದೇ ಮಾಯ ಆಗಿಬಿಡ್ತದೆ ಅಂತ ಹೇಳುವಂಥದ್ದು ಭಾಳ ಆತಂಕಕಾರಿ. ಅದರಿಂದ ಕನ್ನಡ ಮೇಲೆ ಇವತ್ತು ಒಂದು ಆತಂಕ ಉಂಟಾಗಿದ್ದರೆ ಅರೆಭಾಷೆ ಮತ್ತು ಕೊಡವ ಮತ್ತಿತ್ತ ತುಳು ಈ ರೀತಿಯಾಗಿ ಸಣ್ಣ ಸಣ್ಣ ಸಮುದಾಯಗಳು ಮಾತಾಡುವಂಥ ಭಾಷೆ ಮೇಲೆ ಇನ್ನೂ ದೊಡ್ಡ ಗಂಡಾಂತರ ಕಾಯಿದೆ. ಆದರೆ ಇವತ್ತು ಅಕಾಡೆಮಿಯವರ ಕಾರ್ಯಕ್ರಮ ಮತ್ತು ತಾವೆಲ್ಲ ಇಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಉತ್ಸಾಹದಿಂದ ಭಾಗವಹಿಸೋದು ನೋಡಿದ್ರೆ ಆ ಆತಂಕ ಸರಿಯಲ್ಲ ಅಂತ ಹೇಳುವಂಥದ್ದು ಕೂಡ ಒಂದು ಧೈರ್ಯ ಇವತ್ತು ಬರ್ತಾ ಇದೆ. ಅರೆಭಾಷೆಯನ್ನು ಉಳಿಸಲೇಬೇಕು. ಈ ಭಾಗದ, ಈ ಜಿಲ್ಲೆಯ, ಈ ನಾಡಿನ ಒಂದು ಭಾಗ ಅರೆಭಾಷೆ ಇಲ್ಲದೆ ಕೊಡಗು ನಾಡು ಆಗಲಿಕ್ಕೆ ಸಾಧ್ಯ ಇಲ್ಲ, ಕೊಡಗಿನ ಸಂಸ್ಕೃತಿ ಕೂಡ ಇರಲಿಕ್ಕೆ ಸಾಧ್ಯ. ಅದರಿಂದ ಇದರ ಕಡೆ ಗಮನ ಹರಿಸಿ
ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿ ಅದಕ್ಕೆ ಸಹಕಾರವನ್ನು ಕೊಟ್ಟು ಬೆಂಬಲವಾಗಿ ನಿಲ್ಲುವಂಥ ಕರ್ತವ್ಯ ನಂದು. ನಾನು ಆ ಕೆಲಸವನ್ನು ಖಂಡಿತವಾಗಿ ಮಾಡ್ತೇನೆ ಅಂಥೇಳಿ ಅಕಾಡೆಮಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಸದಾನಂದ ಮಾವಚಿಯವರು ಮಾತನಾಡಿ, ಈಗಾಗಲೇ ಗಡಿನಾಡ ಉತ್ಸವವನ್ನು ಸುಳ್ಯದ ಬಂದಡ್ಕ, ಮಂಡೆಕೋಲು ಹಾಗೆಯೇ ಕೊಡಗು ಜಿಲ್ಲೆಯ ಚಯಂಡಾಣೆ, ಕುಶಾಲನಗರ ಮತ್ತು ಭಾಗಮಂಡಲದಲ್ಲಿ ಹಮ್ಮಿಕೊಂಡು ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದರು. ಸಂಸ್ಕೃತಿ, ಸಾಹಿತ್ಯ, ಸಂಶೋಧನೆ ಮುಂದಿನ ಪೀಳಿಗೆಗೆ ತಿಳಿಸುವಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಹೇಳಿದರು. ಈ ಗಡಿನಾಡ ಉತ್ಸವ ನಮ್ಮ ಒಂದು ಅಕಾಡೆಮಿದ ಒಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ನಾವು ಈಗಾಗಲೇ ಪಿ ಸಿ ಜಯರಾಮ್ ಅವರು ಹೇಳಿದಾಗೆ ನಮ್ಮ ಅಕಾಡೆಮಿ 5ನೇ ಅಧ್ಯಕ್ಷನಾಗಿ ನಮಗೆ ನಮ್ಮ ಟೀಮಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಆಗಿ 1 ವರ್ಷ 1 ತಿಂಗಳು. ಈ ಅವಧಿಯಲ್ಲಿ 3 ತಿಂಗಳು ನಮಗೆ ನೀತಿ ಸಂಹಿತೆ, ಚುನಾವಣಾ ನೀತಿ ಸಂಹಿತೆ ಬಂದ ಕಾರಣ ನಮಗೆ ಆಗ ಕೆಲಸ ಮಾಡಲಿಕ್ಕೆ ಆಗಲಿ. ಆಮೇಲೆ ನಾವು ಟೇಕಪ್ ಆಗಿ ಈಗ ಕೇವಲ ಒಂದು 8-9 ತಿಂಗಳೇ ನಾವು ಬಹಳಷ್ಟು ಕಾರ್ಯಕ್ರಮನ ಅಕಾಡೆಮಿ ವತಿಯಿಂದ ಎಲ್ಲ ಸದಸ್ಯರ, ಗೌರವಾನ್ವಿತ ಸದಸ್ಯರ ಸಹಕಾರದೊಂದಿಗೆ ನಮಗೆ ಮಾಡಿಕೆ ಸಾಧ್ಯ ಆಗುವುದು. ಅದರ ಒಂದು ಅಂಗ ನಮ್ಮ ಗಡಿನಾಡ ಉತ್ಸವ. ಈ ಕಾರ್ಯಕ್ರಮ ನಾವು ಆದಷ್ಟು ಗಡಿಭಾಗದಲ್ಲಿ ಅದು ರೆವೆನ್ಯೂ ಗಡಿ ಅಲ್ಲ, ಅದು ನಾವು ಅರೆಭಾಷಿಕರು ವಾಸ ಮಾಡತಕ್ಕಂಥ ಅವರ ಪ್ರದೇಶದ ಒಂದು ಭಾಗಕ್ಕೆ ನಾವು ಗಡಿ ಭಾಗ ಅಂತ ಒಂದು ಹೇಳಿಕೊಂಡೆ. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಕಡೆ, ಇಲ್ಲಿ ಕೊಡಗು ಭಾಗದಲ್ಲಿ ನಾವು ಚಯ್ಯಣ್ಣಾಣೆ, ಕುಶಾಲನಗರ, ಇದೀಗ 3ನೇದು ಭಾಗಮಂಡಲ. ದಕ್ಷಿಣ ಕನ್ನಡದಲ್ಲಿ ಅದರ ಗಡಿ ಭಾಗ ನಮ್ಮ ಕೇರಳದ ಬಂದಡ್ಕ ಅಂತಿರುವ ಜಾಗದಲ್ಲಿ. ಅದೇ ರೀತಿ ನನ್ನ ಹುಟ್ಟೂರು. ಈ ಒಂದು ಅಕಾಡೆಮಿನ ಸ್ಥಾಪನೆಗೆ ಕಾರಣಭೂತರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಅವರ ಊರು ಮಂಡೆಕೋಲ್ಲಿ ನಾವು ಈ ಗಡಿನಾಡ ಉತ್ಸವನ ಒಟ್ಟು 5 ಗಡಿನಾಡ ಉತ್ಸವನ ನಾವು 5ನೇ ಗಡಿನಾಡ ಉತ್ಸವವನ್ನು ನಾವು ಈಗ ಮಾಡ್ತಾ ಹೋದಂಥದ್ದು. ಆದಿಚುಂಚನಗಿರಿ ಶಾಖಾ ಮಠ ಹಾಸನ ಇದರ ಪರಮ ಪೂಜ್ಯ ಶ್ರೀ ಶಂಭುನಾಥ ಸ್ವಾಮೀಜಿಯವರು ಮೆರವಣಿಗೆಗೆ ಚಾಲನೆಯನ್ನ ನೀಡಿ ಆಶೀರ್ವಚನ ನೀಡಿದ್ರು. ನಾವೆಲ್ಲ ಕರ್ನಾಟಕ ಅರೆಭಾಷೆ ಸಂಸ್ಕೃತಿಯನ್ನು ನಾವೆಲ್ಲ ಕಾಪಾಡಿಕೊಂಡು ನಮ್ಮ ಜೊತೆಯಲ್ಲಿ ಮಕ್ಕಳ ಜೊತೆಗೆ ಪೀಳಿಗೆಯನ್ನು ಸೃಷ್ಟಿ ಮಾಡಿ ಹೋಗ್ತೀವಿ ಅಂತೇಳಿ ನೀವೆಲ್ಲ ಇವತ್ತು ಹಣ ತೊಟ್ಟಬೇಕು. ಇವತ್ತು ಈ ಸಾಹಿತ್ಯವನ್ನು, ಮಾತೃಭಾಷೆಯನ್ನು, ತಾಯಿ ಹೇಳ್ಕೊಟ್ಟಂಥ ಭಾಷೆ ಇದೆಯಲ್ಲ, ಆ ಭಾಷೆಗೆ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ಅಂತೆ ಅರೆಭಾಷೆ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಂಡು ಅಂಥದ್ದು ಕೂಡ ನಾಡುಗಡಿಯಲ್ಲಿ ಉತ್ಸವವನ್ನು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಇವತ್ತೆಲ್ಲ ನಮ್ಮ ವೇದಿಕೆ ಮೇಲೆ ಇದ್ದವರು ಎಲ್ಲ ಗಣ್ಯ ವ್ಯಕ್ತಿಗಳೆಲ್ಲರೂ ಕೂಡ ಬಂದು ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಅರೆಭಾಷೆಯನ್ನು ಹಬ್ಬವನ್ನು ಭಾಳ ಭಕ್ತಿಯಿಂದ, ಶ್ರದ್ಧೆಯಿಂದ ಆಚರಣೆ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಶ್ರೀ ಮಠದಿಂದ ಈ ಅರೆಭಾಷೆ ಸಂಸ್ಕೃತಿಯನ್ನು, ಸಾಹಿತ್ಯವನ್ನು ಉಳಿಸ್ಲಿಕ್ಕೆ ಏನೆಲ್ಲ ಸಹಕಾರ ಬೇಕೋ ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ಜಗದ್ಗುರುಗಳ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬಂದದ್ದು ನಿಮ್ಮನ್ನೆಲ್ಲ ನೋಡೋದು ನಮಗೂ ಕೂಡ ತುಂಬ ಸಂತೋಷವಾಗಿದೆ. ಈ ಒಂದು ಭಾಳಷ್ಟು ಶ್ರದ್ಧೆಯಿಂದ ಏನೇ ಮಾಡಿದ್ರು ಕೂಡ ಮಲೆನಾಡಲ್ಲಿ ನೀವೆಲ್ಲ ಶ್ರದ್ಧೆಯಿಂದ, ಭಾವನೆಯಿಂದ ಇಷ್ಟು ಸಮಯ ಆದರೂ ಕೂಡ ಭಾಳ ಪವಿತ್ರ ಭಾವನೆಯಿಂದ ಏನೋ ಒಂದು ಕಾರ್ಯಕ್ರಮ ಆಗ್ತಾಯಿದೆ. ನಮ್ಮ ಭಾಷೆ, ಸಂಸ್ಕೃತಿ, ಇತಿಹಾಸ ಉಳಿಸುವಂಥ ಕಾರ್ಯಕ್ರಮ ಆಗ್ತಾಯಿದೆ, ಹಬ್ಬಗಳಾಗ್ತಾಯಿದೆ. ನೀವೆಲ್ಲ ನೋಡ್ಬೋದು. ನಾವು ಕಾರ್ಯಕ್ರಮ ಮುಂಚೆ ಒಂದು ದೃಶ್ಯ ಮಾಧ್ಯಮದಲ್ಲಿ ನೋಡಿದ್ವಿ, ಎಷ್ಟೆಲ್ಲ ಇತಿಹಾಸ ಇದೆ. ಒಂದು ಗದ್ದೆಯಿಂದ ಭತ್ತ ನಾಟಿ ಮಾಡಬೇಕಾದ್ರೆ ಒಂದು ಪೂಜೆಯನ್ನು ಮಾಡ್ತೀವಿ, ಮನೆಗೆ ಭತ್ತ ತರಬೇಕಾದ್ರೆ ರಾಶಿ ಪೂಜೆಯನ್ನು ಅಂತ ಮಾಡ್ತೀವಿ. ಒಂದೊಂದು ಇತಿಹಾಸವನ್ನು ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಹಿರಿಯರು ಹಾಕೊಟ್ಟು ಹೋಗಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಧರ್ಮಜ ಉತ್ತಪ್ಪ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್, ಭಾಗಮಂಡಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕಾಳನ ರವಿ, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಕೊಲ್ಯದ ಗಿರೀಶ್, ಪಿಸಿ ಜಯರಾಮ್, ಶ್ರೀ ಲಕ್ಷ್ಮೀನಾರಾಯಣ ಕಜಗದ್ದೆ, ಸುಳ್ಯ ತಾಲೂಕು ಗೌಡರ ಯುವ ಸೇವಾ ಸಂಘದ ಅಧ್ಯಕ್ಷ ಪಿಎಸ್ ಗಂಗಾಧರ್ ಮತ್ತಿತರರು ಉಪಸ್ಥಿತರಿದ್ದರು. ಸಮಾರಂಭಕ್ಕೂ ಮುನ್ನ ಆಕರ್ಷಕ ಮೆರವಣಿಗೆ ನಡೆಯಿತು. ಸಾಂಪ್ರದಾಯಿಕ ವಸ್ತು ಪ್ರದರ್ಶನ, ಸಾಂಸ್ಕೃತಿಕ ಕಾರ್ಯಕ್ರಮ, ಸಾಧಕರ ಸನ್ಮಾನ ಕಾರ್ಯಕ್ರಮವೂ ನಡೆಯಿತು.
ಸೋಪು ನೆಲಕ್ಕಿ ದೀಪನ ಸೋಪು ದೀಪನ ಸೋಪು ನೆಲಕ್ಕಿ ದೀಪನ ಸೋಪು. ಬಗ್ಗೆ ಹೆಮ್ಮೆ ಮೂಡಿಸಿಕೆ ಪ್ರತಿಯೊಬ್ಬ ನಾಗರಿಕರಲ್ಲಿ ಈ ಅಮೂಲ್ಯನ ಉಳಿಸಿ ಬೆಳೆಸುವ ದೃಷ್ಟಿಯಿಂದ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ದಂಡಿನ ಜಯಂತವು ವೇದಿಕೆಗೆ ಬರಕು. ಪುಷ್ಪರಾಜ್ ಶೆಟ್ಟಿ, B4 ನ್ಯೂಸ್, ಸುಳ್ಯ.